ಸ್ಪೋರ್ಟ್ಸ್ ಪ್ರಮೋಟರ್ಸ್ ಕ್ಲಬ್ ಬೊಕ ಇಂಟರ್ನ್ಯಾಷನಲ್ ಬರ್ನ್ಸ್ ವೆಲ್ಫೇರ್ ಟ್ರಸ್ಟ್ ದ ಒಟ್ಟು ಸಿರಿಗೆಡ್ ಇಂಡಿಪೆಂಡೆನ್ಸ್ ಡೇ ಕಪ್ ಪ್ರೋ ಕಬಡ್ಡಿ 2017 ಪಂಥ ಆಗಸ್ಟ್ 14-15 ಅಟ್ಟಣೆ ಮಲ್ದನಂದ ಟ್ರಸ್ಟ್ ದ ಸಂಘಟನಾ ಕಾರ್ಯಂತರ ರಾಜಗೋಪಾಲ ರೈ ಪಂತೆರ್ ಸ್ಪೋರ್ಟ್ಸ್ ಪ್ರಮೋಟರ್ಸ್ ಕ್ಲಬ್ ಬೊಕ ಇಂಟರ್ನ್ಯಾಷನಲ್ ಬರ್ನ್ಸ್ ವೆಲ್ಫೇರ್ ಟ್ರಸ್ಟ್ ದ ಒಟ್ಟು ಸಿರಿಗೆಡ್ ಇಂಡಿಪೆಂಡೆನ್ಸ್ ಡೇ ಕಪ್ ಪ್ರೋ ಕಬಡ್ಡಿ 2017 ಪಂಥ ಆಗಸ್ಟ್ 14-15 ಅಟ್ಟಣೆ ಮಲ್ದನಂದ ಟ್ರಸ್ಟ್ ದ ಸಂಘಟನಾ ಕಾರ್ಯಂತರ ರಾಜಗೋಪಾಲ ರೈ ಪಂತೆರ್ ಇಂಟರ್ನ್ಯಾಷನಲ್ ಬಂಟ್ ವೆಲ್ಫೇರ್ ಟ್ರಸ್ಟ್ ಅದೇ ರೀತಿ ಸ್ಪೋರ್ಟ್ಸ್ ಪ್ರಮೋಟರ್ಸ್ ಇದರ ಜಂಟಿ ಆಶ್ರಯದಲ್ಲಿ ಇಂಡಿಪೆಂಡೆನ್ಸ್ ಡೇ ಕಪ್ ಕಬಡ್ಡಿ ಪಂದ್ಯಾಟ 14 ಮತ್ತು 15ರಂದು ನಮ್ಮ ಮಂಗಳೂರು ನೆಹರು ಮೈದಾನ ನಡೆಯಲಿದೆ. 3 ವರ್ಷದಿಂದ ನಾವು ಓಪನ್ ಟು ಆಲ್ ಕಬಡ್ಡಿಯನ್ನು ನಡೆಸಿದ್ದೆವು. ಈ ಸಲ ವಿದ್ಯಾರ್ಥಿಗಳಿಗೆ ಬೇಕಾಗಿ, ಅಂದರೆ ಈಗ ಪ್ರೋ ಕಬಡ್ಡಿ ಬಾರಿ ಮುಂದುವರಿದ ಒಂದು ಸ್ಪೋರ್ಟ್ಸ್ ಆದ ಕಾರಣ ಶಾಲಾ ಕಾಲೇಜಿನ ಮಕ್ಕಳಿಗೆ ಸಹ ಇದರ ಬಗ್ಗೆ ಹೆಚ್ಚಿನ ಒಂದು ಚಾನ್ಸ್ ಕೊಡಬೇಕಂತ ಹೇಳುವ ದೃಷ್ಟಿಯಿಂದ ಈ ಸಲ ಹೈಸ್ಕೂಲ್ನ ಮಟ್ಟದ ಮಕ್ಕಳಿಗೆ ಸಹ ನಾವು ಮ್ಯಾಟಿನಲ್ಲಿ, ಅದರಿಂದ ಈಗ ಕಾಲೇಜ್ ಮತ್ತು ಹೈಸ್ಕೂಲ್ ಮಟ್ಟದಲ್ಲಿ 2 ದಿವಸದ ನಮ್ಮ ಪ್ರೋ ಕಬಡ್ಡಿ ನಡೀಲಿಕ್ಕಿದೆ. ಇದರ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ UT ಖಾದರ್ ಅವರು ಉದ್ಘಾಟಿಸಲಿದ್ದಾರೆ. ಅದೇ ರೀತಿ ಅವತ್ತು ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ರವರು, ಮಂಗಳೂರು ದಕ್ಷಿಣದ ಶಾಸಕರಾದ ವೇದವ್ಯಾಸ್ ಕಾಮತ್ರು, ಅದೇ ನಮ್ಮ ಇಂಟರ್ನ್ಯಾಷನಲ್ ಬಂಟ್ ವೆಲ್ಫೇರ್ ಟ್ರಸ್ಟಿನ ಗೌರವ ಅಧ್ಯಕ್ಷರಾದ ರಮನಾಥ್ ರೈ ಅವರು, ಕಾರ್ಯಾಧ್ಯಕ್ಷರಾದ ಅಮರನಾಥ್ ಶೆಟ್ಟಿ ಅವರು ಸಹ ಉಪಸ್ಥಿತರಿರ್ತಾರೆ.